ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಆ ನಂಬರ್ ಮತ್ತು ರೆಫರೆನ್ಸ್ ಐ ಡಿ ಅಂತ ಬರುತ್ತೆ, ಅದು ದಯಮಾಡಿ ನಮಗೆ ಕೊಟ್ಟು ಕೋಆಪರೇಟ್ ಮಾಡಬೇಕು. ಒಂದನೇದಾಗಿ ನಿಮ್ಮ ಮೊಬೈಲ್ ನಂಬರಲ್ಲಿ ಯಾವ ನಂಬರದಿಂದ ನೀವು ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಆ ನಂಬರ್ ಪ್ಲಸ್ ರೆಫರೆನ್ಸ್ ಐ ಡಿ, ಆ ಎರಡನ್ನು ಅಲ್ಲಿ ಬರಬೇಕಾದ್ರೆ ನೀವು ನಮಗೆ ತೋರಿಸಿದರೆ ನಮಗೆ ಕೆಲಸ ಮಾಡಲಿಕ್ಕೆ ಈಸಿ. ಎರಡನೇದಾಗಿ ಅಂಗವಿಕಲರು ಅಥವಾ ಅಸೌಖ್ಯದಲ್ಲಿ ಇರುವವರು ಅಥವಾ 60 ವರ್ಷ ಮೇಲ್ಪಟ್ಟವರಿದ್ದರೆ ದಯಮಾಡಿ ಅವರಿಗೆ ಟೋಕನ್ ಕೂಪನ್ ಯಾವುದು ಬೇಡ, ಮುಂದೆ ಕಳಿಸಿ. 300 ಜನರಿಗೆ ಕೂಪನ್ ಕೊಟ್ಟಿದ್ದಾರೆ ಅಂತ ಸರ್ ಹೇಳ್ತಾ ಇದ್ದಾರೆ, ಇದಕ್ಕೆ ಸಹಕಾರ ಕೊಡಿ. ಇವಾಗ ನಮ್ಮ ಉಳ್ಳಾಲ ಕ್ಷೇತ್ರದಿಂದ ಇಲ್ಲಿ ನಮ್ಮ ಉಳ್ಳಾಲ ಕ್ಷೇತ್ರದ ಉಳ್ಳಾಲ ಮುನ್ಸಿಪಾಲಿಟಿ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಚಿತ್ರರೇಖಾ ಹಾಗೂ ಉಪಾಧ್ಯಕ್ಷರು ಶ್ರೀಮಾನ್ ಆಯೂಬ್ ಹಾಗೂ ನಮ್ಮ ಸಿವರವರಾದ ರಾಯಪ್ಪನರವರು, ಕೌನ್ಸಿಲರ್ ಬ್ಯಾಜೀರ್ ಹಾಗೂ ವೀಣಾ, ಇವರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಏನೇನು ಯಾವ ರೀತಿಯಲ್ಲಿ ನೀವು ನಡೆಯಬೇಕೆಂಬುದು ಅವರು ಇದರ ಮೊದಲೇ ನಿಮಗೆ ತಿಳಿಸಿದ್ದಾರೆ. ಅದೇ ಪ್ರಕಾರ ನೀವು ನಮ್ಮನ್ನು ಸ್ಪಂದಿಸುವುದು, ಈ ಬಗ್ಗೆ ನಮಗೆಲ್ಲರಿಗೂ ಅವರು ಹೇಳಿದ್ದು ಅರ್ಥ ಆಗಿದೆ ಎಂಬುದು ನಮ್ಮ ರಾಯದವರು ಕೆಲವರಿದ್ದಾರೆ. ದಯವಿಟ್ಟು ಅವರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಪೆರ್ಮನ್ನೂರು ಸಂತ ಸೆಬೆಸ್ಟಿಯನರ ಪುಣ್ಯಕ್ಷೇತ್ರದ ಧಾರ್ಮಿಕ ಗುರುಗಳು ಮತ್ತು ಅವರ ಆಡಳಿತ ಮಂಡಳಿಯವರು ನಮಗೆ ಇಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಈ ಪ್ರದೇಶಕ್ಕೆ ಬೇಕು ಅನ್ನುವ ಒಂದು ಮನವಿಯನ್ನು ಮಂಗಳೂರು ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ UT ಖಾದರ್ ಅವರಿಗೆ ಕೊಟ್ಟ ಮೇರೆಗೆ ಅವರ ಸಹಕಾರದಿಂದ ಜಿಲ್ಲಾಡಳಿತ ಮತ್ತು ಉಳ್ಳಾಲ ಆರೋಗ್ಯ ಸಮುದಾಯ ಕೇಂದ್ರದ ವತಿಯಿಂದ ಇವತ್ತು ಒಂದು ಕೋವಿಶೀಲ್ಡ್ ಒಂದು ಲಸಿಕಾ ಕಾರ್ಯಕ್ರಮವನ್ನು ಈ ನಮ್ಮ ಸೈಂಟ್ ಸೆಬೆಸ್ಟಿಯನ್ ಶಾಲೆಯಲ್ಲಿ ಹಮ್ಮಿಗೆ ಏನಂತ ಹೇಳಿದರೆ, ಇದು ಒಂದು ನಮ್ಮ ಈ ದೇಶದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಂತಹ ಒಂದು ರೋಗವನ್ನು ಅದಕ್ಕೆ ಒಂದು ಶಕ್ತಿಯನ್ನು ಅದನ್ನು ಕಂಟ್ರೋಲ್ ಮಾಡಲು ಒಂದು ಶಕ್ತಿಯನ್ನು ನೀಡುವಂತಹ ಒಂದು ಲಸಿಕೆಯಾಗಿದೆ. ಈ ಲಸಿಕೆಯ ಪ್ರಯೋಜನ ಭವಿಷ್ಯದಲ್ಲಿ ಖಂಡಿತ ನಮಗೆ ಆಗಲಿಕ್ಕಿದೆ. ಎಲ್ಲರೂ ಈ ಒಂದು ಲಸಿಕೆಯನ್ನು ಪಡೆಯಬೇಕು. ಇಲ್ಲವಾದಲ್ಲಿ ಒಂದು 6 ತಿಂಗಳ ನಂತರ ಸರ್ಕಾರ ನಮ್ಮ ಗ್ರಾಮವನ್ನು ಬಿಟ್ಟು ಇನ್ನೊಂದು ಗ್ರಾಮಕ್ಕೆ ಹೋಗಲು ಕೂಡ ಅವಕಾಶ ಸಿಗದಂಥ ಒಂದು ಪರಿಸ್ಥಿತಿ ಬರ್ಬೋದು. ಆದ್ದರಿಂದ ತಾವೆಲ್ಲರೂ ಸಂಯಮದಿಂದ ಮತ್ತು ಮಾನವೀಯ ಹ್ಯುಮ್ಯಾನಿಟಿ ನೆಲೆಯಲ್ಲಿ ಹಿರಿಯರಿಗೆ ಗೌರವ ಕೊಡುವುದರ ಮೂಲಕ ಅವರಿಗೆ ಸಹಕಾರವನ್ನು ಕೊಡುತ್ತಾ, ಅದೇ ರೀತಿ ಅಂಗವಿಕಲರು ಯಾರಿದ್ದಾರೆ, ಪ್ರಾಯಸ್ಥರು ಯಾರಿದ್ದಾರೆ ಅವರಿಗೆ ಸಹಕಾರವನ್ನು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಮತ್ತು ಈ ಕಾರ್ಯಕ್ರಮದ ಸಂಪೂರ್ಣ ಪುಣ್ಯವನ್ನು ಆ ಭಗವಂತ ನಿಮಗೆಲ್ಲರಿಗೂ ನೀಡಲಿ. ಮತ್ತೆ ಅದೇ ರೀತಿ ಶಾಲೆಯ ಫಾದರ್ ಅವರಿಗೂ ಮತ್ತು ಆಡಳಿತ ಮಂಡಳಿಯವರಿಗೂ ಹಾಗೂ ಉಳ್ಳಾಲ ಸಮುದಾಯದ ಕೇಂದ್ರದ ಆರೋಗ್ಯದ ಅಧಿಕಾರಿ ಮತ್ತು ಅವರ ಬೃಂದಕ್ಕೂ ಮತ್ತು ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷನಿಯಾದ ಶ್ರೀಮತಿ ಚಿತ್ರಕಲಾರವರಿಗೂ, ನಮ್ಮ ಪೌರಾಯುಕ್ತರಿಗೂ, ಬಾಜಿಲ್ ಡಿಸೋದರ್ ಅವರಿಗೂ, ವೀನಾರ್ ಅವರಿಗೂ, ಉಪಾಧ್ಯಕ್ಷರಾದಂತಹ ಮೌರಿಸ್ ಕೊಂತರಿ ಅವರಿಗೂ ಹಾಗೂ ಇಷ್ಟು ಹೊತ್ತು ಕಾಲ ತಾಳ್ಮೆಯಿಂದ ಇಲ್ಲಿ ಕುಳಿತುಕೊಂಡಂತ ತಮಗೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ